ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಆಗೋದು ಪೀರಿಯಡ್ಸ್, ಚಂಪ್ಸ್, ಮೆನ್ಸ್ಟ್ರುಯೇಷನ್ ಸೈಕಲ್ ಅಂತ ಹೇಳ್ತೀವಿ. ಆ 5 ದಿನ ಅಥವಾ 7 ಡೇಸ್ ತುಂಬಾನೇ ಅನ್ಈಸಿನೆಸ್ ಇರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ. ಸೊ ನಾನ್ ಹೇಳುವಂತ ಇವತ್ತಿನ ವಿಡಿಯೋದಲ್ಲಿ ಒಂದು ಟಿಪ್ಸ್ ಅಂಡ್ ಹ್ಯಾಕ್ಸ್ ನ ನೀವು ಅದನ್ನ ನಿಮ್ಮ ಪೀರಿಯಡ್ ಸೈಕಲ್ ಅಲ್ಲಿ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಕೇರ್ ಫ್ರೀ ಕಂಫರ್ಟೇಬಲ್ ಪೀರಿಯಡ್ಸ್ ನ ಅನುಭವ ಆಗುತ್ತೆ. ಸೊ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದು, ಪೀರಿಯಡ್ಸ್ ಆದಾಗ ನಮ್ಮ ಯೂಟರಸ್ ಮಸಲ್ ತುಂಬಾನೇ ಟೈಟ್ ಆಗಿರುತ್ತೆ, ರಿಜಿಡ್ ಆಗಿರುತ್ತೆ. ಅದನ್ನ ರಿಲ್ಯಾಕ್ಸ್ ಮಾಡಬೇಕು ಅಂದ್ರೆ ಪದೇ ಪದೇ ನೀರ್ ಕುಡೀರಿ. ಅಂದ್ರೆ ಲೂಕ್ ವಾರ್ಮ್ ವಾಟರ್, ಬಿಸಿ ನೀರ್ನ ಕುಡಿತಾ ಇದ್ರೆ ನಮಗೆ ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಆ ಸ್ಟಮಕ್ ಏರಿಯಾ ಹಾಗೆ ಯುಟಿರಸ್ ನ ಏರಿಯಾದಲ್ಲಿ ಆ ಹೆವಿ ಪೇನ್ ಆಗೋ ಅನುಭವ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೊಂದು, ನೀರ್ ಕುಡ್ದಷ್ಟು ನಮಗೆ ವಾಮಿಟಿಂಗ್ ಸೆನ್ಸೇಷನ್, ಈ ಪೀರಿಯಡ್ಸ್ ಆದಾಗ ನನ್ಗಂತೂ ತುಂಬಾನೇ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಅದು ಕೂಡ ಅವಾಯ್ಡ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಲೂಕ್ ವಾರ್ಮ್ ವಾಟರ್ ನ ಕುಡಿತಾ ಇರಿ. ಸೆಕೆಂಡ್ ಟಿಪ್, ಪೀರಿಯಡ್ಸ್ ಆದಾಗ ನಾವ್ ಯಾವ ರೀತಿಯ ಅಂಡರ್ವೇರ್ ಹಾಕ್ತಿವಿ ಅದು ತುಂಬಾನೇ ಮುಖ್ಯವಾಗುತ್ತೆ. ಸೊ ಈ ಟೈಮ್ ನಲ್ಲಿ ನೀವು ಪ್ಯೂರ್ ಕಾಟನ್ ಅಂಡರ್ವೇರ್ಸ್ ನ ಯೂಸ್ ಮಾಡಬೇಕು. ಹಾಗೇನೆ ಫುಲ್ ಕವರೇಜ್ ಅಂಡರ್ವೇರ್ಸ್. ಟಾಂಗ್ಸ್ ಅಥವಾ ಇನ್ನೇನಾದ್ರೂ ಫ್ಯಾನ್ಸಿ ಅಂಡರ್ವೇರ್ಸ್ ಯೂಸ್ ಮಾಡಿದ್ರೆ ರ್ಯಾಶಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ಪ್ಯಾಡ್ಸ್ ಹಾಕೋದಕ್ಕೆ ಕಂಫರ್ಟಿಂಗ್ ಅನ್ಸಲ್ಲ. ಸೊ ನೆನಪಿರ್ಲಿ, ಪ್ಯೂರ್ ಕಾಟನ್ ಅಂಡರ್ವೇರ್ಸ್ ನ ಯೂಸ್ ಮಾಡಿ. ಪೀರಿಯಡ್ಸ್ ಆದಾಗ ಕೆಲವರು ಟ್ಯಾಂಪಾನ್ಸ್ ಯೂಸ್ ಮಾಡ್ತಾರೆ, ಇನ್ನ ಕೆಲವರು ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ತಾರೆ. ಆದ್ರೆ ಇಂಡಿಯಾದಲ್ಲಿ ಮೆಜಾರಿಟಿ ಲೇಡೀಸ್ ಯೂಸ್ ಮಾಡೋದು ಪ್ಯಾಡ್ಸ್. ಸೊ ಹಾಗಾಗಿ ನೀವು ಯಾವ ರೀತಿಯ ಪ್ಯಾಡ್ಸ್ ಯೂಸ್ ಮಾಡ್ತೀರಾ ಅದು ತುಂಬಾನೇ ಮುಖ್ಯವಾಗಿರುತ್ತೆ. ಸೊ ಪ್ಯಾಡ್ಸ್ ಅಲ್ಲಿ ತುಂಬಾ ವೆರೈಟಿ ಇರುತ್ತೆ, ತುಂಬಾ ಕಂಪನೀಸ್ ಇರುತ್ತೆ, ತುಂಬಾನೇ ಬ್ರ್ಯಾಂಡ್ಸ್ ಇರುತ್ತೆ. ನೀವ್ ಏನ್ ಮಾಡ್ಬೇಕು, ಯೂಸ್ ಮಾಡುವಂತ ಪ್ಯಾಡ್ ತುಂಬಾನೇ ದಪ್ಪ ಇರಬಾರ್ದು, ತೆಳ್ಳಗಿರುವಂತಹ ಲೇಯರ್ ಅಲ್ಲಿ ಇರಬೇಕು. ಸೊ ಆಗ ನೀವು ಕೂತಾಗ, ನಿಂತಾಗ ಟೈಟ್ ಔಟ್ಫಿಟ್ಸ್ ಹಾಕಿದ್ರೆ, ಲೂಸ್ ಔಟ್ಫಿಟ್ಸ್ ಹಾಕಿದ್ರೆ ತುಂಬಾನೇ ಕಂಫರ್ಟ್ ಆಗಿ ಆ ಕಡೆ ಈ ಕಡೆ ಓಡಾಡ್ಬೋದು. ಇಲ್ಲ ಅಂದ್ರೆ ಅದು ಡಿಸ್ಟರ್ಬಿಂಗ್, ಅದು ಪ್ಯಾಡ್ ಹಾಕಿದೀವಿ ಅನ್ನೋ ಫೀಲಿಂಗ್ ಗೊತ್ತಾಗುತ್ತೆ ಅಂಡ್ ಅದು ಆಬ್ವಿಯಸ್ಲಿ ನಮಗೆ ಇರಿಟೇಟ್ ಆಗುತ್ತೆ ಅಲ್ವಾ? ಪೀರಿಯಡ್ಸ್ ಟೈಮ್ ನಲ್ಲಿ ನಮ್ಮ ಮೈಂಡ್ ನ, ನಮ್ಮ ಮೂಡ್ ನ ಕಂಟ್ರೋಲ್ ಮಾಡಬೇಕು, ಅದನ್ನ ರಿಲ್ಯಾಕ್ಸ್ ಆಗಿ ಇಡಬೇಕು. ಸೊ ನಿಮಗೆ ಏನ್ ತುಂಬಾನೇ ಇಷ್ಟ ಅದನ್ನ ಮಾಡಿ. ನನಗೆ ಚಾಕ್ಲೇಟ್ಸ್ ತುಂಬಾನೇ ಇಷ್ಟ, ಅದನ್ನ ತಿಂದ್ರೆ ನನ್ನ ಮೈಂಡ್ ರಿಫ್ರೆಶಿಂಗ್ ಅನ್ಸುತ್ತೆ, ರಿಲ್ಯಾಕ್ಸಿಂಗ್ ಅನ್ಸುತ್ತೆ. ಸೊ ನಾನು ಚಾಕ್ಲೇಟ್ಸ್ ತಿಂತೀನಿ. ನಿಮಗೆ ಚಾಕ್ಲೇಟ್ಸ್, ಫ್ರೂಟ್ಸ್ ಅಥವಾ ಬೇರೆ ಏನಾದ್ರೂ ಫುಡ್ ಐಟಮ್ಸ್ ಇಷ್ಟ ಆದ್ರೆ ಈ ಟೈಮ್ ನಲ್ಲಿ ತಪ್ಪದೆ ಅದನ್ನ ತಗೊಳ್ಳೋದನ್ನ ಮರಿಬೇಡಿ. ಸಾಮಾನ್ಯವಾಗಿ ಈ ಫಸ್ಟ್ 2-3 ಡೇಸ್ ಅಲ್ಲಿ ತುಂಬಾನೇ ಹೆಸಿಟೇಷನ್ ಇರುತ್ತಲ್ವಾ? ಶಾರ್ಟ್ ಟಾಪ್ಸ್ ಹಾಕಿದಾಗ ಅಥವಾ ಲೈಟ್ ಕಲರ್ ಬಟ್ಟೆ ಹಾಕಿದಾಗ ನಮ್ಮ ಫ್ರೆಂಡ್ಸ್ ಅಥವಾ ಮನೆಯವ್ರ ಹತ್ರ ಹೇಳ್ತೀವಿ ಚೆಕ್ ಮಾಡಿ ಒಂದ್ಸತಿ ಅಂತ ಅಲ್ವಾ? ನೆನಪಿದ್ಯಾ? ನಾವೇ ಕನ್ನಡಿ ಎದುರುಗಡೆ ಹೋಗಿ ನಿಂತು ಒಂದ್ಸತಿ ನೋಡ್ತೀವಿ ಅಲ್ವಾ? ಈ ತರ ಎಲ್ಲ ಆಗ್ಬಾರ್ದು ಅಂದ್ರೆ ಡಾರ್ಕ್ ಕಲರ್ ಕ್ಲೋತ್ಸ್ ನ ವೇರ್ ಮಾಡಿ. ಅವಾಗ ಅಷ್ಟೊಂದು ಯೋಚನೆ ಇರಲ್ಲ, ಅಂದ್ರೆ ಭಯ ಇರಲ್ಲ. ಎಕ್ಸಸ್ ಬ್ಲೀಡಿಂಗ್ ಆಗ್ತಾ ಇದೆ, ಏನಾದ್ರೂ ಲೀಕೇಜ್ ಆಗಿದ್ಯಾ, ಎಲ್ಲಾದ್ರೂ ಬಟ್ಟೆಗೆ ಆಗಿದ್ಯಾ ಅನ್ನೋ ಟೆನ್ಷನ್ ಇರಲ್ಲ. ಸೊ ಕೇರ್ ಫ್ರೀ ಆಗಿರ್ಬೋದು. ಸೊ ಅಟ್ ಲೀಸ್ಟ್ ಫಸ್ಟ್ 2-3 ಡೇಸ್ಗೆ ಡಾರ್ಕ್ ಕ್ಲೋತ್ಸ್ ನ ವೇರ್ ಮಾಡಿ. ಸುಮಾರಷ್ಟು ಲೇಡೀಸ್ ಕೇಳಿರುವಂತಹ ಒಂದು ಕಾಮನ್ ಕ್ವೆಶ್ಚನ್ ಅಂದ್ರೆ ಇದು, ಆ ವೆಜೈನಲ್ ಏರಿಯಾದಲ್ಲಿ ಪೀರಿಯಡ್ಸ್ ಟೈಮ್ ನಲ್ಲಿ ತುಂಬಾನೇ ರ್ಯಾಶಸ್, ಇನ್ಫೆಕ್ಷನ್, ರೆಡಿಶ್ ಲೇಯರ್ ಆಗುತ್ತೆ, ಅದು ಯಾಕೆ ಅನ್ನೋದು. ಸೊ ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ, ಯಾಕಂದ್ರೆ ನೀವು ಕರೆಕ್ಟ್ ಆಗಿರುವಂತ ಅಂಡರ್ವೇರ್ ಹಾಕಿಲ್ಲ ಅಥವಾ ಕರೆಕ್ಟ್ ಆಗಿರುವಂತ ಪ್ಯಾಡ್ಸ್ ನ ಯೂಸ್ ಮಾಡ್ತಾ ಇಲ್ವಾ, ರೈಟ್? ಸೊ ಹಾಗಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ಯಾಡ್ ಸಜೆಷನ್ ನ ಕೊಡ್ತಾ ಇದ್ದೀನಿ. ಸುಮಾರು 7-8 ಮಂತ್ಸ್ ಅಂತ ನಾನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅವರ ಈ ಒಂದು ಪ್ಯಾಡ್, ಯಾಕೆ ಈ ಪ್ಯಾಡ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ಪ್ಯಾಕ್ ಅಲ್ಲಿ ನಿಮಗೆ 12 ಪ್ಯಾಡ್ ಸಿಗುತ್ತೆ. ಈ ತರದ್ದು 12 ಪ್ಯಾಡ್ ಅಂಡ್ ಇದರಲ್ಲಿ 3 ಡಿಫರೆಂಟ್ ಕಲರ್ಸ್ ಇದೆ, ಬೇಬಿ ಪಿಂಕ್, ಗ್ರೀನ್ ಅಂಡ್ ಆರೆಂಜ್ ಕಲರ್. ಸೊ ಈ 3 ಡಿಫರೆಂಟ್ ಪ್ಯಾಡ್ಸ್ ಏನು ಹೇಳುತ್ತೆ ಅಂದ್ರೆ, ಇದು ಹೆವಿ ಫ್ಲೋ ಅಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇ ಯೂಸ್ ಮಾಡುವಂತದ್ದು. ಇದು ಮೀಡಿಯಂ ಫ್ಲೋ ಇದ್ದಾಗ ಅಂದ್ರೆ 3rd ಡೇ 4th ಡೇಗೆ. ಇದು ಲೈಟ್ ಫ್ಲೋ ಇದ್ದಾಗ ಅಂದ್ರೆ 5th ಡೇ ಫ್ಲೋ ಇದ್ದಾಗ ಯೂಸ್ ಮಾಡುವಂತದ್ದು. ಸೊ ಈ 3 ಪ್ಯಾಡ್ಸ್ ನಾನ್ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಹೇಗಿರುತ್ತೆ ಅಂಡ್ ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅಂತ. ಈ ರೀತಿಯ ಕವರ್ ಅಲ್ಲಿ ಸಿಗುತ್ತೆ. ಸೊ ಇದನ್ನ ನೀವು ಈ ತರ ತೆಗೆದ್ರೆ ಇದು ಪ್ಯಾಡ್ ಕವರ್ ಅಂತ ಹೇಳ್ತೀವಿ. ಸೊ ಇದು ಈ ತರದ ಪ್ಯಾಡ್ ಸೈಜ್. ಸೊ ನೋಡ್ತಾ ಇದ್ದೀರಲ್ವಾ, ಇಲ್ಲಿ 3 ಪ್ಯಾಡ್ಸ್ ಇದೆ. ಒಂದು ಹೆವಿ ಫ್ಲೋ, ಒಂದು ಮೀಡಿಯಂ ಫ್ಲೋ, ಒಂದು ಲೈಟ್ ಫ್ಲೋ. ಹಾಗೇನೆ ಇದಕ್ಕೆ ಚೆನ್ನಾಗಿರುವಂತ ವಿಂಗ್ಸ್ ಇದೆ. ಅಂದ್ರೆ ಇದು ನಿಮ್ಮ ಪ್ಯಾಂಟಿ ಅಂದ್ರೆ ಅಂಡರ್ವೇರ್ ಏರಿಯಾ ಇದೆಯಲ್ಲ, ಅಲ್ಲೂ ಕವರೇಜ್ ಸಿಗುತ್ತೆ. ಸೊ ಹಾಗಾಗಿ ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಓವರ್ ನೈಟ್ ಪ್ಯಾಡ್ಸ್ ನ ಇಡ್ಬೇಕಾದ್ರೆ ಆ ಟೆನ್ಷನ್ ಇರಲ್ಲ, ಎಲ್ಲಾದ್ರೂ ಬಟ್ಟೆಗೆ ಏನಾದ್ರೂ ಬ್ಲಡ್ ಫ್ಲೋ ಆಗುತ್ತಾ ಅನ್ನೋದು, ಬಿಕಾಸ್ ಅದು ಫುಲ್ ಕವರೇಜ್ ಕೊಡುತ್ತೆ. ನಾನು ಅವಾಗ್ಲೇ ಹೇಳ್ದಾಗೆ ತುಂಬಾನೇ ಥಿನ್ ಪ್ಯಾಡ್ಸ್ ನ ಯೂಸ್ ಮಾಡ್ಬೇಕು. ನುವಾ ಅವರ ಪ್ಯಾಡ್ಸ್ ತುಂಬಾನೇ ತೆಳ್ಳಗಿದೆ,
ಆ ಲೇಯರ್ ನ ನೋಡಿ ಎಷ್ಟು ತೆಳ್ಳಗಿದೆಯಂತ. ಇನ್ನ ಫ್ರೇಗ್ರೆನ್ಸ್ ತುಂಬಾನೇ ಲೈಟ್ ಆಗಿದೆ. ಆಕ್ಚುಲಿ ಫ್ರೇಗ್ರೆನ್ಸ್ ಇಲ್ಲ. ಕೆಲವೊಂದು ಬ್ರ್ಯಾಂಡ್ಸ್ ನ ಪ್ಯಾಡ್ ಏನಿರುತ್ತೆ ನೋಡಿ, ಅದರಲ್ಲಿ ತುಂಬಾನೇ ಹೆವಿ ಫ್ರೇಗ್ರೆನ್ಸ್ ಇರುತ್ತೆ. ಅದ್ರ ಸ್ಮೆಲ್ ನೋಡಿದಾಗ ತುಂಬಾನೇ ಫ್ಲೋರಲ್ ಸ್ಮೆಲ್ ಅಂತ ಹೇಳ್ತೀವಿ, ಆ ತರದ ಒಂದು ಸ್ಮೆಲ್ ಇರುತ್ತೆ ಪ್ಯಾಡ್ಸ್ಗೆ. ಆ ತರ ಸ್ಮೆಲ್ ಇದ್ದಾಗ ಅದರಲ್ಲಿ ಕೆಮಿಕಲ್ಸ್ ಇದೆಯಾ ಅಂತ ಅರ್ಥ. ಸೊ ಆ ಕೆಮಿಕಲ್ಸ್ ಕೂಡ ನಮ್ಮ ವೆಜೈನಲ್ ಏರಿಯಾದ ರ್ಯಾಶಸ್ಗೆ ಕಾರಣ ಆಗುತ್ತೆ. ಸೊ ಮೇಕ್ ಶ್ಯೂರ್ ಪ್ಯಾಡ್ಸ್ ನ ಯೂಸ್ ಮಾಡಬೇಕಾದ್ರೆ ಥಿನ್ ಲೇಯರ್ ಆಗಿರುತ್ತೆ, ಹಾಗೇನೆ ಯಾವುದೇ ರೀತಿಯ ಸ್ಮೆಲ್ ಇರಲ್ಲ ಅದರಲ್ಲಿ. ಇನ್ನ ಈ ಪ್ಯಾಡ್ಸ್ ನ ಆರ್ಡರ್ ಮಾಡಬೇಕು ಅಂದ್ರೆ ನಿಮಗೆ ಆನ್ಲೈನ್ ಆರ್ಡರ್ ಮಾಡಬಹುದು. ತಿಂಗಳಿಗೆ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ ನಿಮಗೆ ಯಾವ ರೀತಿ ಬೇಕು ಆ ರೀತಿನಲ್ಲಿ ಒಂದು ಪ್ಲಾನ್ ನ ನೀವು ಸೆಟ್ ಮಾಡಬಹುದು. ಇದು ನಿಮ್ಮ ಮನೆಗೆ ಬರುತ್ತೆ. ಸೊ ನಾವು ಪ್ರತಿದಿನ ಪೀರಿಯಡ್ಸ್ ಆದಾಗ 5 ಡೇಸ್ ಒಂದೇ ರೀತಿಯ ಪ್ಯಾಡ್ ಹಾಕ್ತೀವಿ. ಬಟ್ ಹಾಗೆ ಹಾಕಿದಾಗ ಪ್ಯಾಡ್ ಅನ್ನು ವೇಸ್ಟ್ ಮಾಡಿದಾಗ ಆಗುತ್ತೆ. ಬಟ್ ಇದರಲ್ಲಿ ನಮ್ಮ ಬ್ಲಡ್ ಫ್ಲೋ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂತೆ ದೊಡ್ಡ ಸೈಜ್, ಮೀಡಿಯಂ ಸೈಜ್, ಚಿಕ್ಕ ಸೈಜ್ ಅಂತ ನಾವೇ ನಮ್ಮ ಸೈಕಲ್ ತಕ್ಕ ಹಾಗೆ ಸೆಲೆಕ್ಟ್ ಮಾಡಬಹುದು. ನೋವಾ ಪ್ಯಾಡ್ಸ್ ನಿಮ್ಗೂ ಬೇಕು ಅಂದ್ರೆ, ಆಟೋ ರಿಪೀಟ್ ಪ್ಲಾನ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದ್ರೆ ಅಂಡ್ ಅದನ್ನ ಕ್ಲಿಕ್ ಮಾಡಿ ನಿಮಗೆ 33% ಆಫರ್ ಸಿಗುತ್ತೆ. ಅದ್ರ ಮೇಲೆ ನನ್ನ ಕೂಪನ್ ಕೋಡ್ 10 ವೀಕ್ಷಿತ ಅಂತ ಯೂಸ್ ಮಾಡಿದ್ರೆ ಪ್ಲಸ್ 10% ಆಫರ್ ಸಿಗುತ್ತೆ. ಸೊ ಅ ಗ್ರೇಟ್ ಡೀಲ್ ಅಂಡ್ ಗೇಮ್ ಚೇಂಜರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತವಾಗ್ಲೂ ಈ ಒಂದು ರ್ಯಾಶ್ ಫ್ರೀ, ವೆರಿ ಥಿನ್ ಲೇಯರ್ಡ್, ಕೆಮಿಕಲ್ ಫ್ರೀ ಪ್ಯಾಡ್ಸ್ ನ ಮಿಸ್ ಮಾಡದೆ ಟ್ರೈ ಮಾಡಿ. ಪೀರಿಯಡ್ಸ್ ಆದಾಗ ಸ್ಟಮಕ್ ಪೇನ್, ಬ್ಯಾಕ್ ಪೇನ್, ಲೆಗ್ ಪೇನ್ ತುಂಬಾನೇ ಕಾಮನ್. ನನ್ನ ಕೇಸಲ್ಲಿ ನನಗೆ ಸ್ಟಮಕ್ ಪೇನ್ ಅಂತೂ ಎವ್ರಿ ಮಂತ್ ಇದ್ದೇ ಇರುತ್ತೆ. ಸೊ ಏನ್ ಮಾಡ್ಬೇಕು, ಹೀಟ್ ಥೆರಪಿ ಮೆಥಡ್ ನ ಯೂಸ್ ಮಾಡಿ. ಏನಾದ್ರೂ ಬಿಸಿಯಾಗಿರೋದನ್ನ ಆ ಏರಿಯಾದಲ್ಲಿ ಇಡಿ. ಫಾರ್ ಎಕ್ಸಾಂಪಲ್ ಬಿಸಿ ನೀರು ಶೇಕ ಇಡ್ಬೋದು, ಅಥವಾ ರೈಸ್ ಇರುತ್ತಲ್ವಾ ಅಕ್ಕಿ, ಅದನ್ನ ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡಿ ಇಡಬಹುದು. ಅದು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಬಟ್ ಇದೆಲ್ಲ ಬೇಗ ತಣ್ಣಗಾಗುತ್ತೆ. ಸೊ ಹಾಗಾಗಿ ನೋವಾ ಅವರು ಇದೇ ಕಾನ್ಸೆಪ್ಟ್ ನ ಯೋಚನೆ ಮಾಡಿ ಒಂದು ಹೊಸ ಪ್ರಾಡಕ್ಟ್ ಜೊತೆಗೆ ಬಂದಿದ್ದಾರೆ. ಸೊ ನೋವಾ ಅವರು ಕ್ರ್ಯಾಂಪ್ ಕಂಫರ್ಟರ್ ಅನ್ನೋ ಪ್ರಾಡಕ್ಟ್ ಜೊತೆಗೆ ಬಂದಿದ್ದಾರೆ. ಇದು ಏನು ಅಂದ್ರೆ ಈ ತರದ 3 ಸ್ಟ್ರಿಪ್ಸ್ ಇದ್ರೊಳಗಡೆ ಸಿಗುತ್ತೆ. ಅದ್ರ ಶೇಪ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ. ಇದರ ಕಾನ್ಸೆಪ್ಟ್ ಏನು ಅಂದ್ರೆ ಸೆಲ್ಫ್ ಹೀಟಿಂಗ್ ಪೇನ್ ರಿಲೀಫ್ ಪ್ಯಾಚ್. ಅಂದ್ರೆ ಇದರಲ್ಲಿ ಪ್ಯಾಡ್ ತರಾನೇ ಒಂದು ಥಿನ್ ಲೇಯರ್ ಇರುತ್ತೆ. ಅದನ್ನ ತೆಗೆದ್ರೆ ಆ ಸ್ಟಿಕ್ಕಿ ಇರುವಂತ ಲೇಯರ್ ಏನಿದೆ ಅದು ಅಂಡರ್ವೇರ್ ಗೆ ಅಂಟಿಸ್ಬೇಕು, ಡೈರೆಕ್ಟ್ ಆಗಿ ಸ್ಕಿನ್ ಗೆ ಅಂಟಿಸಬಾರ್ದು. ಫಾರ್ ಎಕ್ಸಾಂಪಲ್ ಈ ಕಡೆ ಗಮ್ ಇದ್ರೆ ಈ ತರ ಅಂಡರ್ವೇರ್ ಗೆ ಅದನ್ನ ಸ್ಟಿಕ್ ಮಾಡಬೇಕು, ಸ್ಕಿನ್ ಗೆ ಈ ತರ ಸ್ಟಿಕ್ ಮಾಡಬಾರ್ದು. ಸೊ ಅಂಡರ್ವೇರ್ ಗೆ ಈ ತರ ಸ್ಟಿಕ್ ಮಾಡಿದ್ಮೇಲೆ ಇನ್ನೊಂದು ಸೈಡ್ ಇದೆಯಲ್ಲ ಅದು ನಮ್ಮ ಬಾಡಿ ಹೀಟ್ಗೆ, ನಮ್ಮ ಬಾಡಿ ಟೆಂಪರೇಚರ್ಗೆ ಅದು ಬಿಸಿ ಆಗ್ತಾ ಹೋಗುತ್ತೆ. ಸೊ ಬಿಸಿ ಆಗ್ತಾ ಹೋದಾಗ ನಮ್ಮ ಸ್ಟಮಕ್ ಪೇನ್ ಏನಿದೆ ನೋಡಿ ಅದು ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ. ಯಾಕಂದ್ರೆ ಆ ಏರಿಯಾದಲ್ಲಿ ಆ ಮಸಲ್ಸ್ ನ ರಿಲ್ಯಾಕ್ಸ್ ಮಾಡುತ್ತೆ ಅದು. ಸೊ ಪೀರಿಯಡ್ಸ್ ಆದಾಗ ಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ಹೊರಗಡೆ ಹೋದಾಗ ಏನಾದ್ರೂ ಈ ತರ ರೈಸ್ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಹಾಟ್ ವಾಟರ್ ಬ್ಯಾಗ್ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಇದನ್ನ ಕ್ಯಾರಿ ಮಾಡಬಹುದು. ವೈ? ಯಾಕಂದ್ರೆ ತುಂಬಾನೇ ತೆಳ್ಳಗಿದೆ. ಹಾಗೆ ನಮ್ಮ ಬಟ್ಟೆನಲ್ಲಿ ಹಾಕಿ ಆ ಕಡೆ ಈ ಕಡೆ ಮೂವ್ ಮಾಡಬಹುದು. ಬಟ್ ನೆನಪಿರ್ಲಿ, ಇದನ್ನ 8 hours ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಯೂಸ್ ಮಾಡಬಾರ್ದು. ಸೊ ಬೆಳಿಗ್ಗೆ ಸ್ಟಮಕ್ ಪೇನ್ ಇದ್ದಾಗ ಆ ಟೈಮ್ ನಲ್ಲಿ ಯೂಸ್ ಮಾಡಿ, ನಾಟ್ ಮೋರ್ ದೆನ್ 8 hours. ಅಂಡ್ ಸ್ಕಿನ್ ಅಲ್ಲಿ ಏನಾದ್ರೂ ಇರಿಟೇಷನ್ ಇದ್ದಾಗ ಇದನ್ನ ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿ. ಈ ಕ್ವೆಶ್ಚನ್ ತುಂಬಾನೇ ಲೇಡೀಸ್ ನನಗೆ ನನ್ನ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಕೇಳಿದ್ರಿ, ಪ್ಯಾಡ್ಸ್ ನ ಡಿಸ್ಪೋಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ. ಒಂದು, ಯಾವ್ದಾದ್ರು ನ್ಯೂಸ್ ಪೇಪರ್ ಇದ್ರೆ ಅಥವಾ ಎನಿ ವೇಸ್ಟ್ ಪೇಪರ್ ಇದ್ರೆ ಅದರಲ್ಲಿ ಪ್ಯಾಡ್ಸ್ ನ ಡಿಸ್ಪೋಸ್ ಮಾಡಬಹುದು. ಬಟ್ ಹೊರಗಡೆ ಹೋದಾಗ ಎಲ್ಲಿ ಅಂತ ಇದನ್ನೆಲ್ಲ ಹುಡ್ಕೋದು ಅಲ್ವಾ. ಬಟ್ ಯಾವುದೇ ಕಾರಣಕ್ಕೂ ಯಾವತ್ತು ಪ್ಯಾಡ್ಸ್ ನ ಹಾಗೆ ಡಿಸ್ಪೋಸ್ ಮಾಡ್ಬಿಡಿ. ಕ್ಲೀನಿಂಗ್ ಮಾಡೋಗೆ ಅದು ತುಂಬಾನೇ ಗಲೀಜಾಗಿ ಕಾಣಿಸುತ್ತೆ ಅಂಡ್ ಹೈಜಿನಿಕ್ ಆಗೂ ಇರಲ್ಲ. ಅನ್ಕೊಳ್ಳಿ ನಿಮ್ಮ ಪ್ಯಾಡ್ಸ್ ನೀವೇ ಎಲ್ಲಾದ್ರೂ ಡಿಸ್ಪೋಸ್ ಮಾಡಿದಾಗ ಕ್ಲೀನ್ ಮಾಡ್ತೀರಾ? ಇಲ್ಲ ಅಲ್ವಾ. ಸೊ ಹಾಗಾಗಿ ಯಾವತ್ತು ನಾವು ಇದನ್ನ ಡಿಸ್ಪೋಸ್ ಮಾಡಿದಾಗ, ಸ್ಪೆಷಲಿ ಆ ಬ್ಲಡ್ ಎಲ್ಲ ಇದ್ದಾಗ ಅದನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಡಿಸ್ಪೋಸ್ ಮಾಡಬೇಕು. ಸೊ ಇದರಲ್ಲಿ ಬೆಸ್ಟ್ ಏನು ಅಂದ್ರೆ, ನೀವು ನೋವಾ ಅವರ ಈ ಒಂದು ಪ್ಯಾಡ್ಸ್ ನ ಸೆಲೆಕ್ಟ್ ಮಾಡಿದ್ರೆ ಈ ತರದ ಡಿಸ್ಪೋಸಬಲ್ ಕವರ್ ಬರುತ್ತೆ. ಸೊ ನನ್ನ ಹತ್ರ ಈ ಪ್ಯಾಡ್ ಯೂಸ್ ಮಾಡಿದೀನಿ, ಇನ್ನ ಈ ಪ್ಯಾಡ್ ಬೇಡ ಅಂದಾಗ ಅದನ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು, ಈ ರೀತಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಅದನ್ನ ಈ ರೀತಿಯ ಒಂದು ಕವರ್ ಅಲ್ಲಿ ಹಾಕಬೇಕು. ಸೊ ಅವಾಗ ನೀಟ್ ಆಗಿ ಅದನ್ನ ಡಿಸ್ಪೋಸ್ ಮಾಡ್ದಂಗ ಆಗುತ್ತೆ. ಲೇಡೀಸ್ಗೆ ಒಂದು ಸಜೆಷನ್ ಅಂತ ಹೇಳ್ತೀನಿ, ಇದು ಯಾವತ್ತು ನೀವು ಎಲ್ಲೇ ಹೋಗಿ
ಯಾವುದೇ ಬ್ಯಾಗ್ ತಗೊಳ್ಳಿ, ಅದರಲ್ಲಿ ಒಂದು ಸ್ಯಾನಿಟರಿ ಪ್ಯಾಡ್ ಇಟ್ಟಿರಿ. ನಮಗೆ ಹೆಲ್ಪ್ ಆಗ್ಬೋದು ಅಥವಾ ಇನ್ನೊಬ್ರಿಗೆ ಹೆಲ್ಪ್ ಆಗಬಹುದು. ಸ್ಪೆಷಲಿ ಕಾಲೇಜಲ್ಲಿ, ಆಫೀಸಲ್ಲಿ ನನಗೆ ಸ್ವತಃ ಇಂಥ ಎಕ್ಸ್ಪೀರಿಯನ್ಸ್ ಆಗಿದೆ, ಅಥವಾ ಇನ್ನೊಬ್ರಿಗೆ ಬೇಕಾದಂತ ಸಿಚುವೇಶನ್ ಅಲ್ಲಿ ನನ್ನ ಹತ್ರ ಇದ್ದಿದ್ದನ್ನ ಕೊಟ್ಟಿರುವಂತ ಸಂದರ್ಭನೂ ಇದೆ. ಸೊ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಮತ್ತೊಬ್ರಿಗೂ ಕೂಡ. ಅಕಸ್ಮಾತ್ ಆಗಿ ಎಮರ್ಜೆನ್ಸಿ ಸಿಚುವೇಶನ್ಗೆ ನಿಮ್ಮ ಹತ್ರ ಸ್ಯಾನಿಟರಿ ಪ್ಯಾಡ್ಸ್ ಇಲ್ಲ ಅಂದಾಗ ನೀವು ಏನ್ ಮಾಡಬಹುದು ಅಂದ್ರೆ, ನಿಮಗೆ ಒಂದು ಸಿಂಪಲ್ ಹ್ಯಾಕ್ ನ ಹೇಳ್ಕೊಡ್ತೀನಿ. ಟಿಶ್ಯೂಸ್ ಇದ್ದಾಗ ಅದನ್ನ ಈ ರೀತಿ ನಿಮ್ಮ ಅಂಡರ್ವೇರ್ಗೆ ಅದನ್ನ ದಪ್ಪ ಲೇಯರ್ ಮಾಡಿ ಸ್ಟಿಕ್ ಮಾಡಿದ್ರೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತು ತನಕನಾದ್ರೂ ಆ ಬ್ಲಡ್ ಫ್ಲೋ ಆ ಟಿಶ್ಯೂಗೆ ಸ್ಟಿಕ್ ಆಗುತ್ತೆ. ಸೊ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಈ ಹ್ಯಾಕ್ ನ ಅಕಸ್ಮಾತ್ ಸ್ಯಾನಿಟರಿ ಪ್ಯಾಡ್ ಇಲ್ಲದೆ ಇದ್ದಾಗ ಯೂಸ್ ಮಾಡಿ. ನಾನು ಪರ್ಸನಲಿ ಯೂಸ್ ಮಾಡಿದ್ದೀನಿ ಅಂಡ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದು ಕೊನೆಯ ಹ್ಯಾಕ್, ಬಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಹ್ಯಾಕ್. ಪೀರಿಯಡ್ಸ್ ಆದಾಗ ಫಸ್ಟ್ ಡೇ ಸೆಕೆಂಡ್ ಡೇ ಹೆವಿ ಫ್ಲೋ ಇರುತ್ತೆ. ಈ ಟೈಮ್ ನಲ್ಲಿ ನಾವು ಸ್ಟ್ರೇಟ್ ಆಗಿ ಕುತ್ಕೊಳ್ಳೋದು, ಸ್ಟ್ರೇಟ್ ಆಗಿ ಒಂದೇ ಪೊಸಿಷನ್ ಅಲ್ಲಿ ಮಲ್ಗೋದೆಲ್ಲ ಮಾಡ್ತೀವಿ. ಆ ತರ ಆಗ್ಬಾರ್ದ, ಕೇರ್ ಫ್ರೀ ಆಗಿರ್ಬೇಕಾ? ಏನ್ ಮಾಡಿ ಅಂದ್ರೆ, ಒಂದು ಅಂಡರ್ವೇರ್ ತಗೊಂಡು ಹೆವಿ ಫ್ಲೋ ಇದ್ದ ಲೇಡೀಸ್ ಸ್ಪೆಷಲಿ ಒಂದ್ ಮಾಮೂಲಿ ಪ್ಯಾಡ್ ನ ನಾರ್ಮಲ್ ಯಾವ ರೀತಿ ಹಾಕ್ತಿರಿ ಆ ರೀತಿ ಹಾಕಿ. ಬಟ್ ಅದ್ರ ಮೇಲೆ ಇನ್ನೊಂದು ಪ್ಯಾಡ್ ನ ಅಡ್ಡ ಹಾಕ್ಬೇಕು, ಅಂದ್ರೆ ಸ್ಟ್ರೇಟ್ ಹಾರಿಜಾಂಟಲ್. ಅವಾಗ ಅದು ಫುಲ್ ಕವರೇಜ್ ಕೊಡುತ್ತೆ ಅಂಡ್ ಬ್ಲಡ್ ಫ್ಲೋ ಸ್ಪ್ರೆಡ್ ಆದ್ರೂ ಭಯ ಇರಲ್ಲ, ಬಿಕಾಸ್ ನಮ್ಮ ಅಂಡರ್ವೇರ್ ಏರಿಯಾಗೆ ಅದು ಸ್ಪ್ರೆಡ್ ಆಗಲ್ಲ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ಓವರ್ ನೈಟ್ ನಾವು ಒಂದು ಪ್ಯಾಡ್ ಯೂಸ್ ಮಾಡಿದಾಗ ಫಸ್ಟ್ ಅಂಡ್ ಸೆಕೆಂಡ್ ಡೇಗೆ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಅಂಡ್ ಈ ಒಂದು ಟಿಪ್ಸ್ ನಿಮ್ಮೆಲ್ಲರಿಗೂ ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು. ಏನ್ ಮಾಡ್ಬೇಕು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಮ ಫೇವ್ರೆಟ್ ಹ್ಯಾಕ್ ಯಾವುದು, ಯಾವ್ದನ್ನ ನೀವು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ. ಅದಲ್ಲದೆ ಈ ವಿಡಿಯೋನ ನೀವೇನ್ ಮಾಡಬೇಕು, ನೋಡೋದ್ ಮಾತ್ರ ಅಲ್ಲ, ಬಟ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾವ್ಯಾವ ಲೇಡೀಸ್ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಬೇಕು. ಬಿಕಾಸ್ ಈ ತರದ ಟಿಪ್ಸ್ ಅಂಡ್ ಹ್ಯಾಕ್ಸ್ ಪ್ರತಿಯೊಬ್ಬ ಮಹಿಳೆಗೆ ಗೊತ್ತಾದ್ರೆ ಅವರ ಒಂದು ಪೀರಿಯಡ್ಸ್ ಜರ್ನಿನ ತುಂಬಾನೇ ಈಸಿ ಅಂಡ್ ಸ್ಮೂತ್ ಆಗಿ ಇರುತ್ತೆ ಅಲ್ವಾ. ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆದ್ರೆ ನಮಗೆ ಖುಷಿ ಸಿಗುತ್ತೆ, ಅವ್ರಿಗೂ ಕೂಡ ಖುಷಿ ಸಿಗುತ್ತೆ. ಅಂಡ್ ನೋವಾ ಪ್ಯಾಡ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ನ ಕ್ಲಿಕ್ ಮಾಡಿ. ಅಂಡ್ ಹ್ಯಾಪಿ ಶಾಪಿಂಗ್ ಅಂಡ್ ಅ ವೆರಿ ಸೇಫ್ ಅಂಡ್ ಹೈಜಿನಿಕ್ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರಿಗೂ ಆಗ್ಬೇಕು, ಯಾಕಂದ್ರೆ ಅದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮ್ ಮತ್ತೊಂದು ಟಾಪಿಕ್ ಜೊತೆ ಬರ್ತಾನೆ ಇರ್ತೀನಿ. ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಲಾಟ್ಸ್ ಆಫ್ ಲವ್, ಬಾಯ್.